ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಭರತ್. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಟೇಸ್ಟಿ ಟ್ರೀಟ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿ ಶೇರ್ ಮಾಡ್ತಿದ್ದೇನೆ, ಚಾಕ್ಲೇಟ್ ಲಾವಾ. ಇದು ಬಿಸ್ಕೆಟಿಂದ ಮಾಡುವಂತಹ ರೆಸಿಪಿ. ಬನ್ನಿ ನೋಡುವ ಹೇಗೆ ಮಾಡೋದಂತ ಹೇಳಿ. ಇವಾಗ ನಾನಿಲ್ಲಿ 5 ಪ್ಯಾಕೆಟ್ ಆಗುವಷ್ಟು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಲಿಕ್ಕಿದ್ರೆ ನೀವು ಜಾಸ್ತಿ ಬಿಸ್ಕೆಟ್ ತಗೊಳ್ಬೋದು. ನಾನಿಲ್ಲಿ ಇಬ್ಬರಿಗೆ ಸಾಕಾಗುವಷ್ಟು ಮಾಡ್ತಾ ಇದ್ದೇನೆ, ಹಾಗಾಗಿ ಸಣ್ಣ ಪ್ಯಾಕೆಟ್ 5 ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೇನೆ. ಇದರದ್ದು ನಾವು ಸ್ವಲ್ಪ ಬಿಸ್ಕೆಟನ್ನು ಹುಡಿ ಮಾಡಲಿಕ್ಕುಂಟು, ಹಾಗಾಗಿ ಸ್ವಲ್ಪ ಹುಡಿ ಮಾಡ್ತಿದ್ದೇನೆ. ಈ ಥರ ಮ್ಯಾಶರಿಂದ ಸ್ವಲ್ಪ ಹುಡಿ ಮಾಡ್ತಿದ್ದೇನೆ. ಅದಾದ ನಂತರ ನಾನು ಅದಕ್ಕೆ ಇವಾಗ ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ತಿದ್ದೇನೆ. ಹಾಲು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪ ಆಗಿ ಹಾಲು ಹಾಕಿದ ನಂತರ ಇದು ನಮಗೆ ಮಿಕ್ಸ್ ಮಾಡಲಿಕ್ಕುಂಟು. ಇದರದ್ದು ಸಾಫ್ಟ್ ಆದ ಒಂದು ಪೇಸ್ಟ್ ರೆಡಿ ಮಾಡಲಿಕ್ಕುಂಟು. ನೋಡ್ತಿರ್ಬೋದು ನೀವು, ಈ ಥರ ಸಾಫ್ಟ್ ಆದ ಪೇಸ್ಟ್ ರೆಡಿ ಮಾಡಿ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಇನ್ನೂ ಹಾಕ್ತಾಯಿದ್ದೀನಿ. ಇನ್ನೂ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿ ಇದನ್ನೀಗ ನಾನು ಸೈಡಲ್ಲಿ ಇಟ್ಟು, ಇವಾಗ ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೇನೆ. ನಿಮಗೆ ಯಾವ ಚಾಕ್ಲೇಟ್ ಇಷ್ಟ ನೋಡಿ ಆ ಚಾಕ್ಲೇಟ್ ತಗೊಳ್ಳಿ. ನಾನಿಲ್ಲಿ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೇನೆ. ಅದನ್ನು ಇವಾಗ ಸಣ್ಣ ಸಣ್ಣ ಕಟ್ ಮಾಡಿ ಸಪ್ರೇಟಾಗಿ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಅದಾದ ನಂತರ ನಾನಿಲ್ಲಿ ಈ ಥರ ಪಾತ್ರೆ ತೊಗೊಂಡಿದ್ದೇನೆ. ಈ ಥರ ಪಾತ್ರೆಗೆ ನಮ್ಮೂರ ಕಡೆ ನಾವು ಇದಕ್ಕೆ ಅಪ್ಪದ ಕಾವಲಿ ಅಂತ ಹೇಳ್ತೇವೆ. ನೀವೇನು ಹೇಳ್ತೀರ ಅಂತ ಹೇಳಿ ಕಮೆಂಟ್ಸಲ್ಲಿ ಹೇಳಿ. ಅದಕ್ಕೆ ಸ್ವಲ್ಪ ಗೀ ನಾನು ಸ್ಪ್ರೆಡ್ ಮಾಡಿದ್ದೇನೆ. ಎಣ್ಣೆ ಕೂಡ ಹಾಕ್ಬೋದು, ಬಟರ್ ಕೂಡ ಹಾಕ್ಬೋದು. ನಾನಿಲ್ಲಿ ಗೀ ಹಾಕಿ ಅದಕ್ಕೆ ಸ್ವಲ್ಪ ನಾವು ರೆಡಿ ಮಾಡಿರ್ತಂಥ ಓರಿಯೋ ಬಿಸ್ಕೆಟಿದ್ದು ಪೇಸ್ಟ್ ಹಾಕಿ, ಅದರ ಮಿಡಲಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕಿ, ಅದರ ಮೇಲೆ ಮತ್ತೊಂದು ಸಲ ಓರಿಯೋ ಬಿಸ್ಕೆಟ್ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದೇನೆ. ಇಲ್ಲಿ ಚಾಕ್ಲೇಟೇ ಹಾಕಬೇಕಂತೇನಿಲ್ಲ, ನಿಮಗೆ ಯಾವುದು ಇಷ್ಟ ನೋಡಿ, ಬಾದಾಮ್ ಹಾಕ್ಬೋದು, ಕ್ಯಾಶ್ಯೂ ಹಾಕ್ಬೋದು. ನಾನಿಲ್ಲಿ ಚಾಕ್ಲೇಟ್ ಹಾಕಿದ್ದೇನೆ. ಹಾಕಿದ ನಂತರ ಒಂದು ಪಾತ್ರೆ ಇಟ್ಟು, ಆ ಪಾತ್ರೆಗೆ ಮೇಲೆ ಒಂದು ರಿಂಗ್ ಇಟ್ಟು, ರಿಂಗಿನ ಮೇಲೆ ಈತ ನಾವು ರೆಡಿ ಮಾಡಿದಂಥ ಚಾಕ್ಲೇಟ್ ಪೇಸ್ಟಿದ್ದು ಪಾತ್ರೆ ಉಂಟು ನೋಡಿ, ಅದನ್ನು ಇಟ್ಟು 10 ನಿಮಿಷ ನಾವು ಅದನ್ನು ಬಾಯ್ಲ್ ಮಾಡಬೇಕಾಗ್ತದೆ, ಎರಡೂ ಸೈಡ್ ಕೂಡ. ನೋಡ್ತಿರ್ಬೋದು ನೀವಿವಾಗ ಚಾಕ್ಲೇಟ್ ಲಾವಾ ನಮ್ಮದು ರೆಡಿ ಆಯಿತು. ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದರು. ನಾನು ರೆಸಿಪಿ ಏನಾದರೂ ಮಾಡಲಿಕ್ಕಿದ್ರೆ ಸಂಜೆ ಟೈಮಲ್ಲೇ ಮಾಡೋದು, ಹಸ್ಬೆಂಡ್ ಬರುವ ಟೈಮಿಗೇ ಮಾಡೋದು. ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬಂದರು ಚಹಾ ಕುಡಿಲಿಕ್ಕೆ. ಇವಾಗ ನಾವು ಟೇಸ್ಟ್ ಮಾಡ್ತಿದ್ದೇವೆ. ಇದು ತುಂಬ ಟೇಸ್ಟಿಯಾಗಿತ್ತು. ಇದಕ್ಕೆ ಸಕ್ಕರೆ ಎಲ್ಲ ಹಾಕಬೇಕಂತೇನಿಲ್ಲ, ಆಲ್ರೆಡಿ ಇದು ಬಿಸ್ಕೆಟ್ ಇದು ಸ್ವೀಟ್ ಇರ್ತದಲ್ಲ, ಹಾಗಾಗಿ ಎಕ್ಸ್ಟ್ರಾ ಸಕ್ಕರೆ ಎಲ್ಲ ಬೇಕಂತಲೇ ಇಲ್ಲ. ಇದರದ್ದು ಸ್ವೀಟೇ ಸಾಕಾಗ್ತದೆ. ನೀವು ಕೂಡ ರೆಸಿಪಿ ಟ್ರೈ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ.